ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಬ್ರೆಡ್ ಕೇಕ್. ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಬ್ರೆಡ್ 3ರಿಂದ 4 ಪೀಸ್, ವಿಪ್ಪಿಂಗ್ ಕ್ರೀಮ್, ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ಅರ್ಧ ತಗೊಂಡಿದ್ದೇನೆ, ಚೆರಿ. ಈಗ ಒಂದು ಪಾತ್ರೆಗೆ ಐಸನ್ನು ಹಾಕ್ತಾ ಇದ್ದೇನೆ. ಅದರ ಮೇಲೆ ಇನ್ನೊಂದು ಪಾತ್ರೆಯನ್ನು ಇಡ್ತಾ ಇದ್ದೇನೆ. ಅದಕ್ಕೆ ಈಗ ವಿಪ್ಪಿಂಗ್ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಈಗ ಕೋಲ್ಡ್ ನೀರನ್ನು ಹಾಕ್ತಾ ಇದ್ದೇನೆ. ಬೇರೆ ನೀರು ಹಾಕಿದರೆ ಚೆನ್ನಾಗಿ ಬರಲ್ಲ. ನಾನಿಲ್ಲಿ ಎಲೆಕ್ಟ್ರಿಕ್ ಬೀಟರನ್ನು ಯೂಸ್ ಮಾಡ್ತಾ ಇದ್ದೇನೆ. ವಿಪ್ಪಿಂಗ್ ಪೌಡ್ರ್ ತಗೊಂಡಿದ್ದೇನೆ. ವಿಪ್ಪಿಂಗ್ ಕ್ರೀಮ್ ಕೂಡ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡಿಕೊಂಡು ಇದನ್ನು ಮಾಡ್ಬೋದು. ಫಸ್ಟಿಗೆ ಸ್ಲೋ ಇಟ್ಟು ಮಿಕ್ಸ್ ಮಾಡಬೇಕು. ನಂತರ ಹೈ ಸ್ಪೀಡಲ್ಲಿ ಇಟ್ಟು ಮಾಡಿದರೆ ಆಯಿತು. 3ರಿಂದ 4 ನಿಮಿಷ ಮಾಡಿದರೆ ಸಾಕು. ಈಗ ಕ್ರೀಮ್ ರೆಡಿ ಆಗಿದೆ. ಕೊಕೊ ಪೌಡರ್ ಹಾಕ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ ಕೊಕೊ ಪೌಡರ್ ಹಾಕ್ತಾ ಇದ್ದೇನೆ. ಈಗ ಅದನ್ನು ಮಿಕ್ಸ್ ಮಾಡೋಣ. ಕೊಕೊ ಪೌಡರ್ ಹಾಕಿ ಮಿಕ್ಸ್ ಮಾಡಿದ ನಂತರ ಬ್ರೆಡ್ಡನ್ನು ಕಟ್ ಮಾಡಿಕೊಳ್ಬೇಕು. ಬ್ರೆಡ್ಡಿನ ಸೈಡನ್ನೆಲ್ಲ ಕಟ್ ಮಾಡಿಕೊಳ್ಬೇಕು. ಎಲ್ಲ ಬ್ರೆಡ್ಡಿನ 4 ಸೈಡನ್ನು ಕಟ್ ಮಾಡಿಕೊಳ್ಬೇಕು. ಈಗ ಕಟ್ ಮಾಡಿ ಆಗಿದೆ. ಈಗ ಚಾಕ್ಲೇಟನ್ನು ತುರ್ಕೊಳ್ಳೋಣ. ತುರ್ಕೊಂಡ ಚಾಕ್ಲೇಟನ್ನು ಫ್ರಿಜ್ಜಿನಲ್ಲಿ ಇಡಬೇಕು. ಚಾಕುವಿನಿಂದ ಚಾಕ್ಲೇಟನ್ನು ಕಟ್ ಮಾಡಿಕೊಳ್ಬೇಕು. ಇದನ್ನು ಕೂಡ ಫ್ರಿಜ್ಜಿನೊಳಗೆ ಇಡೋಣ. ಈಗ ಬ್ರೆಡ್ಡಿಗೆ ಶುಗರ್ ಸಿರಪನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರಿಗೆ 2-3 ಚಮಚದಷ್ಟು ಸಕ್ಕರೆಯನ್ನು ಹಾಕಿ ಅದನ್ನು ಕಲಸಿಕೊಳ್ಬೇಕು. ಆಗ ಶುಗರ್ ಸಿರಪ್ ರೆಡಿಯಾಗುತ್ತೆ. ಬ್ರೆಡ್ಡಿಗೆ ಕ್ರೀಮನ್ನು ಹಾಕ್ತಾ ಇದ್ದೇನೆ. ಅದರ ಮೇಲೆ ಚೆರಿ ಚಾಕ್ಲೇಟ್ ಪೀಸನ್ನು ಹಾಕ್ತಾ ಇದ್ದೇನೆ. ನಿಮಗೆ ಬೇಕಿದ್ದರೆ ಚೋಕೋ ಚಿಪ್ಪನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಇನ್ನೊಂದು ಪೀಸ್ ಬ್ರೆಡ್ಡನ್ನು ಅದರ ಮೇಲೆ ಇಡ್ತಾ ಇದ್ದೇನೆ. ಅದಕ್ಕೆ ಶುಗರ್ ಸಿರಪನ್ನು ಹಾಕ್ತಾ ಇದ್ದೇನೆ. ಈಗ ಪುನಃ ಕ್ರೀಮನ್ನು ಹಾಕ್ತಾ ಇದ್ದೇನೆ. ಕ್ರೀಮನ್ನು ಎಲ್ಲ ಕಡೆಗೂ ಹಾಕ್ಕೊಳ್ಬೇಕು. ನಾನಿಲ್ಲಿ 4 ಪೀಸ್ ಬ್ರೆಡ್ಡನ್ನು ತಗೊಂಡಿದ್ದೇನೆ. ನಿಮಗೆ ಬೇಕಿದ್ದರೆ 5-6 ಪೀಸ್ ಬ್ರೆಡ್ಡನ್ನು ಕೂಡ ಯೂಸ್ ಮಾಡಿಕೊಂಡು ಇದನ್ನು ಮಾಡ್ಕೊಳ್ಬೋದು. ಕ್ರೀಮನ್ನು ಮುಟ್ಟಿಸಿ ಆದ ನಂತರ ಅದಕ್ಕೆ ಚಾಕ್ಲೇಟ್ ಪೀಸನ್ನು ಹಾಕ್ಕೊಳ್ಬೇಕು. ಈಗ ಸೈಡಿಗೆ ಕ್ರೀಮನ್ನು ಹಾಕ್ತಾ ಇದ್ದೇನೆ. ಎಲ್ಲ ಕಡೆಗೂ ಕ್ರೀಮನ್ನು ಹಾಕಿ ಆಗಿದೆ. ಈಗ ಚಾಕ್ಲೇಟ್ ಪೀಸನ್ನು ಹಾಕ್ತಾ ಇದ್ದೇನೆ. ಚಾಕ್ಲೇಟನ್ನು ತುರ್ಕೊಂಡು ಫ್ರಿಜ್ಜಲ್ಲಿ ಇಡೋದರಿಂದ ಅದು ಚೆನ್ನಾಗಿ ಬರುತ್ತೆ. ಚಾಕ್ಲೇಟ್ ಪೀಸನ್ನು ಎಲ್ಲ ಕಡೆಗೂ ಹಾಕ್ಕೊಳ್ಬೇಕು. ಸೈಡಿಗೆ ಕೂಡ ಹಾಕ್ಕೊಳ್ಬೇಕು. ಚಾಕ್ಲೇಟ್ ಪೀಸನ್ನು ಹಾಕಿ ಆಗಿದೆ. ಈಗ ಚೆರಿಯನ್ನು ಇಡ್ತಾ ಇದ್ದೇನೆ. ಈಗ ಬ್ರೆಡ್ ಕೇಕ್ ರೆಡಿಯಾಗಿದೆ. ಈಗ ಅದನ್ನು ಕಟ್ ಮಾಡ್ತಾ ಇದ್ದೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.